ವಿಟ್ಲ ಅತಿಥಿ ಗೃಹದಲ್ಲಿ ವಿಟ್ಲ ಪ್ರದೇಶದಲ್ಲಿ ಕೋವಿಡ್ ಮುನ್ನೆಚ್ಚರಿಕೆಯ ನಿಟ್ಟಿನಲ್ಲಿ ಪುತ್ತೂರು ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ವೈದ್ಯರ ಸಭೆ ನಡೆಯಿತು। ಈ ಸಂದರ್ಭ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು, ಕರ್ಫ್ಯೂ ಹಾಗೂ ಲಾಕ್ಡೌನ್ ಯಶಸ್ವಿಯಾಗಿ ಅನುಷ್ಠಾನಗೊಂಡಿತು। ರಾಜ್ಯದ ಜನರು ಆರ್ಥಿಕ ಹೊರೆಯನ್ನ ತಪ್ಪಿಸಲು ಅನ್ಲಾಕ್ ಜಾರಿಗೊಳಿಸಲಾಗಿದೆ। ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ। ಅವುಗಳನ್ನು ಪಾಲಿಸಿದಾಗ ಕೋವಿಡ್ ನಿಯಂತ್ರಿಸಲು ಸಾಧ್ಯವಿದೆ ಎಂದು ಹೇಳಿದರು। 7-8 ಸ್ಥಾನವನ್ನು ಪಡ್ಕೊಂಡಂತ ರಾಜ್ಯ 2ನೇ ಸ್ಥಾನಕ್ಕೆ ಬದಲಿಸಿದ್ದಾರೆ। ವ್ಯಾಪಕವಾಗಿ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಬೇರೆ ಬೇರೆ ನಮ್ಮ ಪೊಲೀಸ್ ಇಲಾಖೆ, ಒಂದಷ್ಟು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಸೂಚನೆ ಮೇರೆಗೆ, ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ, ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಒಂದಷ್ಟು ನಿಯಮಗಳನ್ನು ತಂದು ಆ ಜನರಿಗೆ ಕೋವಿಡ್-19 ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂಥದ್ದು ಮತ್ತು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳುವಂಥ ಸಂಗತಿಯನ್ನು ನಮ್ಮ ಸರ್ಕಾರ ಇಲಾಖೆಗಳು ಮಾಡಿದ್ರು। ಇದೆಲ್ಲ ಆದಮೇಲೆ ಮೊನ್ನೆ ಅನ್ಲಾಕ್ 3 ಘೋಷಣೆ ಆಯಿತು। ಕೇಂದ್ರ ಸರ್ಕಾರ ಅನ್ಲಾಕ್ 3 ಘೋಷಣೆ ಮಾಡಿದ್ರು। 1 ತಾರೀಕಿನ ನಂತರ ಅದು ಅನುಷ್ಠಾನ ಆಗ್ತಾ ಇದೆ। ಈ ಅನ್ಲಾಕ್ 3 ಆದ್ಮೇಲೆ ಈ ಸಂದರ್ಭ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ SR, ತಾಲೂಕು ಆರೋಗ್ಯ ಅಧಿಕಾರಿ ದೀಪಾ ಪ್ರಭು, ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು।